ನಾವು ಯಾರು? ಶ್ರೀರಾಜ್ಯದ ಒಡತಿ ಶಶಿಪ್ರಭಾದೇವಿ ಅವರ ಈ ನಂದನವನವನ್ನು ಕಾಯುತ್ತಿರುವವರು ನಾವು ವನಪಾಲಕಿಯರು. ಯಾರು ಸೋಮವಾರ ಆಗಬಾರ್ದು, ಯಾರು ಸೋಮವಾರ ಆಗಬಾರ್ದು. ನಾನದೇ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಬಾರೆ ಬಾರೆ ದೇವಸ್ಥಾನದಿಂದ ತಪ್ಪಿಸಿಕೊಂಡು ಬಂದಿದ್ದಾರೆ ಅಲ್ವಾ? ನಮ್ಗೆ ಅಂದಾಜು ಮಾಡ್ಲಿಕ್ಕೆ ಬರಬೇಡ. ಅದೇ ತಡ ಮಾಡುದು ಯಾಕೆ? ಬೇಗ ಬರ್ಲಿಕ್ಕೆ ಆಗೋದಿಲ್ವಾ? ನೀವು ಕರೆದುಕೊಂಡು ಹೋಗ್ಬೇಕಲ್ವಾ? ಹೌದು. ನನಗೆ ಅಲ್ಲಿ ಇದೆಲ್ಲ ಮುಖಕ್ಕೆಲ್ಲ ಹಚ್ಚಿ ಬರ್ಬೇಡುವ? ಅಲ್ಲ, ಸುಂದರವಾಗಿ ಮತ್ತೆ ಸುಂದರವಾಗಿ ಅದೆಲ್ಲ ಇರ್ಲಿ. ನಾವು ಯಾರು? ಯಾರು? ನೀವು ಅಜ್ಜಿ. ನಾನು ಅಜ್ಜಿ. ಆದ್ರೂ ನನಗೆ ಒಂದು ನಾಯಕತ್ವ ಕೊಟ್ಟಿದ್ದಾರೆ ಇಲ್ಲಿ. ನಾಯಕ ಇಸಿದ ಕೆಲಸ ಅಲ್ಲೇ ಈ ನಂದನವನದಲ್ಲಿ. ಇದರ ಇಲ್ಲಿಯ ಶಶಿಪ್ರಭಾದೇವಿ ಅಮ್ಮನವರು ಎಲ್ಲಿ ಹೋಗಿ ಬಂದ್ರು ಒಂದೊಂದು ಹೂವಿನ ಗಡವ ಫಲವಸ್ತುವ ತಂದು ಅದನ್ನು ಜೋಪಾನವಾಗಿ ಸಾಕುವಂತ ಕೆಲಸ ನಮ್ಮದು. ಎಂತದ್ದು ಫಲಪುಷ್ಪ ತಗೊಂಡು ಹೋಗ್ಲಿಕ್ಕೆ ಅವರು ಹೋಗಿದಾರ? ಗಿಡಗಳು ಅದನ್ನೆಲ್ಲ ನಮ್ಗೆ ಕಾಯುವಂತ ಹೊಣೆಗಾರಿಕೆ ಉಂಟು. ಹೌದು, ದಿನಾಲು ಬಂದು ಅದಕ್ಕೆ ಬೇಕಾದ ಹಾಗೆ ನೀರು ಹಾಕಿ ಅಲ್ಲಿ ನೋಡುತ್ತೆ. ಆ ಮರವನ್ನು ನೆಟ್ಟದ್ದು ಯಾರು? ನಮ್ಮ ಊರಿಗೆ ಗಂಟಸರು ಬರ್ಲಿಕ್ಕಿಲ್ಲ. ಅದು ನಮ್ಮ ಕೇಶವನ್ನ ಅಲ್ವಾ? ಯಾರು ಅದು ಕೇಶವನ್ನ? ನಮ್ಗೆ ನಿಮ್ಮ ಊರಿನವರದೆಲ್ಲ ಗೊತ್ತಲ್ಲ, ನಮ್ಮ ಊರಿನವರದ್ದು ಮಾತಾಡ್ಬೇಕು. ಇರ್ಲಿ, ಈಗ ನಮ್ಮ ಕೆಲಸ ಎಂತದ್ದು? ಆ ಗಿಡಗಳಿಗೆ ನೀರು ಹಾಕ್ಬೇಕು, ಬೇಕಾದ ಹಾಗೆ ಗೊಬ್ಬರ ಹಾಕಲಿಕ್ಕೆ ನೀವಿದ್ದೀರಲ್ಲ ಹಾಗೆಲ್ಲ ಅದಕ್ಕೆ ಬೇಕಾದ ಗೊಬ್ಬರ ಬೆಳಿಬೇಡುವ, ಫಲ ಕೊಡಬೇಡುವ, ಅದಕ್ಕೆ ಗೊಬ್ಬರ ಹಾಕಲಿಕ್ಕೆ ನೀವು. ಆಯ್ತು, ಅದು ನಮಗೆ ಕೆಲಸ ಇರುದು. ಈಗ ಎಂತದ್ದು ಗೊತ್ತುಂಟ? ನೀವು ಬೆಳಗ್ಗೆ ಬಂದು ಗೊಬ್ಬರ ದಿನನಿತ್ಯನಾಗಿ ಇಲ್ಲಿಗೆ ಬಂದಿದ್ದೇವೆ. ಆದ್ರೆ ಅಲ್ಲಿ ನೋಡು ಕೆಲವು ಅಡ್ಡ ಬಿದ್ದುಂಟು. ಮಾಡಿದ್ರೆ ಅಲ್ಲ, ಯಾರೋ ಬಂದ ಹಾಗೆ ಉಂಟಲ್ಲ ಇಲ್ಲಿಗೆ. ಆ ಗಿಡಗಳನ್ನೆಲ್ಲ ಮುರಿದಿದ್ದಾರೆ, ಹಣ್ಣುಗಳನ್ನೆಲ್ಲ ಕೊಯ್ದು ಬಿಸಾಡಿದ. ಅದ್ಯಾರು ನೀರು ಸ್ನಾನ ಮಾಡಿದಲ್ಲಿ? ನೀನೇ ಇರ್ಬೇಕು. ನಾನು ಅದ್ರಲ್ಲೆಲ್ಲ ಸ್ನಾನ ನಾನು ಕರ್ಪೂರ ತಾಮ್ರವನ್ನು ಪೂಜೆ ಮಾಡುದು. ಅದು ಅಷ್ಟು ತಣ್ಣೀರು, ಅದು ನೀನು ಅದು ತಿಳಿ ನೀರಾಗಿತ್ತು. ಈಗ ಕದಡಿ ಅದು ಎಂತದು ನೀನು ಸ್ನಾನ ಮಾಡಲಿಲ್ಲ? ನಾನು ಮಾಡಿದ್ದೇನೆ. ಅಲ್ಲ, ಇಲ್ಲಿ ನಾನೇ ಮಾಡಿದ್ದು. ಅಲ್ಲಲ್ಲ, ನಾನು ಮನೆಯಲ್ಲಿ ಮಾಡಿದ್ದು. ಅದು ಮಾಡಿದ್ದು ಯಾರು ಅಂತ ಕೇಳಿದ್ದು ನಾನು. ಅದು ಯಾರು ಮಾಡಿದಂತ ನಾನು ನಿಮ್ಮೊಟ್ಟಿಗೆಲ್ಲ ಬಂದದ್ದು. ನೀವು ಮಾತಾಡ್ಲಿಕ್ಕೆಲ್ಲ ಹೋಗ್ಬೇಡಿ, ನಾನು ಜನಸಾರಿಲ್ವ? ಈಗ ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡ್ಬೇಕಾ ಬೇಡ? ಈಗ ಶಶಿಪ್ರಮ ಅಮ್ಮನವರು ಎಲ್ಲಿಯಾದ್ರೂ ಇಲ್ಲಿಗೆ ಬಂದ್ರೆ ನಿನ್ನ ಬೆನ್ನು ಗಟ್ಟಿ ಉಂಟ? ಯಾರದು? ನಿಮ್ಮದು ಗಟ್ಟಿ ಉಂಟ? ಹಾಗೆ ಅಲ್ಲ, ನಿಮ್ಮದು ದಿನ ಇದೇ ಆಯ್ತಲ್ಲ. ನಿಮ್ಮನ್ನು ನಡೆಸಿಕೊಂಡು ಹೋಗುದು, ಆ ಎಮ್ಮೆಯನ್ನು ನಡೆಸಿಕೊಂಡು ಹೋಗುದು ಒಂದೇ. ಇರ್ಲಿ, ಈಗ ಇದು ಯಾರು ಹಾಲು ಮಾಡಿದ್ರು? ಇದು ಪ್ರಾಣಿಗಳಾಗಿರ್ಬೋದು. ಹೌದು, ಅದು ಪ್ರಾಣಿಗಳಾದ್ರೂ ಇದರೊಳಗೆ ಹೇಗೆ ಬಂತು ಅದನ್ನು ನಾವು ನೋಡ್ಬೇಕು. ನೋಡಿಕೊಂಡು ಯಾರು ಅಂತ ಹೇಳಿ ನೋಡಿಕೊಂಡು ನೀನು ಆ ಕಡೆಯಲ್ಲಿ ಹೋಗು, ನಾನು ಈ ಕಡೆಯಲ್ಲಿ ಹೋಗ್ತೇನೆ. ನಾನು ಎಲ್ಲಿ ಬೇಕಾದ್ರೂ ಹೋಗ್ತೇನೆ.
ಅಣ್ಣ ಎಲ್ಲಿಗೆ ಅಟ್ಟಿಗೆ ತರುವುದು ಗಿಡಗೆ ನುಗ್ಗುದನಿಗೆ ಬೇರೆ ಕೆಲಸ ಉಂಟು. ಹಾಗಲ್ಲ, ಇಲ್ಲಿ ಕೇಳಲಿಕ್ಕೆ ಜನ ಉಂಟು. ಯಾರು ನೀವು? ನಾವು ಯಾರು? ಅಲ್ಲಿ ಎಂತದ್ದು ಅದು ಬಲ್ಲ ಹಾಕಿದಂತದ? ಈಗ ಇಲ್ಲಿ ಕೇಳಲಿಕ್ಕೆ ಜನ ಉಂಟು, ನಿನ್ನನ್ನು ನೋಡ್ಲಿಕ್ಕೆ 2 ಜನ ಬೇಕು. ಹೌದು, ನೀನು ಕೇಳಲಿಕ್ಕೆ ಜನ. ಹೌದು, ನಾವು ಅನುಭವದಲ್ಲಿ ಹಿರಿಯರಿದ್ದೇವೆ. ಓಹೋ, ಅಲ್ಲಿ ಎಂತದ್ದು ಬರ್ದಾಕಿದ್ದಂತದ್ದು? ಎಂತದ್ದು ಅದು ಸ್ವರ್ಣಾಕ್ಷರದಲ್ಲಿ ಉಂಟಲ್ಲ, ಎಂತದ್ದು? ಶಶಿಪ್ರಭಾ ನನ್ನಲ್ಲಿ ಕೇಳ್ತೀಯಲ್ಲ, ಅದು ನಿನಗೆ ಓದ್ಲಿಕ್ಕೆ ಬರುವುದಿಲ್ವಾ? ಅಲ್ಲ, ನಮಗೆ ಗೊತ್ತುಂಟು. ನೀವು ಅದನ್ನು ನೋಡಿದ್ದೀರೋ ಇಲ್ವಾ ಅಂತ ನಿಮ್ಮ ಹತ್ರ ಕೇಳುದು. ನೋಡಿಯೇ ಬಂದದ್ದು ನಾವು. ಹೇಗೆ ಬರ್ತುಂಟು? ನಿಮ್ಗೆ ಓದ್ಲಿಕ್ಕೆ ಬರುವುದಿಲ್ಲ. ಪುರುಷರಿಗೆ ಪ್ರವೇಶ ಇಲ್ಲ. ನಮಗೆ ನೀವು ಓದ್ಲಿಕ್ಕೆ ಪುರುಷರಲ್ವೇ? ಹಾ, ನೀವು ಪುರುಷರಲ್ವೇ? ಅಲ್ಲದಿದ್ದನ್ನು ಮಾಡುವುದಕ್ಕಾಗಿ ಮುಂದೆ ಬಂದವರು ನಾವು. ಅಲ್ಲಿ ಬರ್ತದೆ ಅಂತ ಇಲ್ಲಿ. ಗೊತ್ತುಂಟಾ? ಹೌದು, ಬಂದಿದ್ದೀರಲ್ಲ. ಹೆಂಗಸರಿಗಲ್ಲದೆ ಗಂಡಸರಿಗೆ ಪ್ರಸವವಿಲ್ಲ. ಏಯ್, ಹಾಗೆ ಮಾಡಲ್ಲ. ಇದು ಅಂತದ್ದೇ ನಾಡು. ನಾವು ಹೋಗುವ ಇಲ್ಲಿಂದ. ಹಾಗೆ ಅದೇ ನೀವು ಬಂದಿದ್ದೀರಿ. ಇದೆಲ್ಲ ಹಾಲು ಮಾಡಿದ್ದೀಯಾರು? ನಾವೇ. ಯಾಕೆ? ನಿಮಗೆ ಬೇಕಾದ್ರೆ ಹಣ್ಣು 1-2 ಕೊಯ್ದು ತಿನ್ನಿ. ಅದು ಬಿಟ್ಟಾಗ ಹಾಲು ಮಾಡಿದ್ದೆ ಯಾಕೆ ನೀವು? ನಾವು ಇಲ್ಲದೆ ಬಂದವರಲ್ಲ. ನಮ್ಮದು ಹೇಗೆ ಗೊತ್ತುಂಟು? ನಾವು ಹೋದದ್ದೆಲ್ಲ ನಮ್ಮದೇ ಪ್ರದೇಶ. ಹೋ, ನಾವು ಹಾಳು ಮಾಡುವುದಕ್ಕೆ ಹೋಗುದು. ಸ್ವಂತಕಾರಿಗಳು. ಈಗ ನಾಡಿಗಾದ್ರೆ ನಿಮ್ಮದು ಕಾಡು. ಇಲ್ಲ, ಇಲ್ಲಿ. ಅಲ್ಲ, ಇಷ್ಟೊಂದು ಇಲ್ಲ, ಮಾತಾಡ್ತೀರಲ್ಲ. ನಾವು ಸುಳ್ಳಾಲೋಚನೆಯರು. ಯಾರು? ನಾವು ನೀವು. ಇವರು ಕಮಲಾಕ್ಷಿ. ನಾನು ಕಲ್ಪನ. ಅವ್ರು ಕಲ್ಪನಾ. ಹಾ, ಇದು ಕಲ್ಪನವ. ಈ ಕುರೂಪಿ ಕಲ್ಪನವ. ಎಂತದು? ಇಲ್ಲಿಯೇ ಹೀಗೆ ಇದು ನಾಡು ಚಂದ. ನಮ್ಮ ಊರಿನಲ್ಲಿ ಚಂದ ಅಂತ ಇಲ್ಲಿ ಅದಿರ್ಲಿ. ಲಕ್ಷಣ. ನೀವು ಬಂದವರು ಬಂದಿದ್ದೀರಲ್ಲ, ನೀವು ಎಲ್ಲಿಯವರು? ನಿಮ್ಮ ಊರಲ್ಲಿ ನಿಮಗೆ ಅಪ್ಪ ಅಮ್ಮ ಇದ್ರೆ ನಿಮ್ಮ ಅಪ್ಪ ಅಲ್ಲಿಗೆ ಅಮ್ಮನಿಗೆ ಸಂಬಂಧ ಎಂತದು? ನಿಮ್ಮ ಅಮ್ಮನ ಹೆಸರು ಹೇಗೆ ಹೇಳಿ? ಅದೆಲ್ಲ ಕೇಳಲಿಕ್ಕೆ ನೀನ್ ಯಾರು ಇಲ್ಲಿಗೆ ಬೇಕಲ್ಲ ನಮಗೆ? ನಾವು ಒಡತಿ. ಯಾವ ಒಡತಿ? ಶಶಿಪ್ರಭಾ ದೇವಿ. ಅಲ್ಲ, ಇಲ್ಲಿಗೆ. ಶಶಿಪ್ರಭೆ ನೀನಾ? ಅಲ್ಲಲ್ಲ, ಇಲ್ಲಿಯ ಒಡತಿ ನಾವು. ಕೆಲಸದವಳು. ಹೌದು. ಈಗ ಇಲ್ಲಿಗೆ ಇವಳು ಕೆಲಸದವಳು. ಈ ಕೆಲಸದವಳಲ್ಲಿ ಎಂತ ಎಂತ ಮಾತಾಡ? ಮಾತು? ಅಲ್ಲ, ನೀವು ಬಂದ್ರೆ ಇಲ್ಲಿ ನಾವು ಮುಂದೆ ಬಿಡುದಿಲ್ಲ. ನಿಮ್ಮ ಪರಿಚಯ ಹೇಳ್ಬೇಕು. ಈಗ ನಮ್ಮ ಪರಿಚಯ ನಮಗೆ ಹೇಳುವುದಕ್ಕೆ ಇಷ್ಟ ಇಲ್ಲ. ಏನು ಮಾಡ್ತೀರಿ ನೀವು? ಏನು ಮಾಡ್ತೇವೆ ಗೊತ್ತುಂಟ ನಿಮಗೆ? ಏನು ಮಾಡ್ತೀರಿ? ಏನು ಮಾಡ್ತೇವೆ? ನಿಮ್ಮ ಗೆಲುವ ಮಾತಿದೆಯೋ ನಿಮ್ಮ ಗೆಲುವ ಮಾತಿದೇನು ಬೊಮ್ಮನ ಪರವೊಮ್ಮೆಗೆ ಸುಮ್ಮನಿರದೆ ಗೆಲುವು ನಡೆದಿ ಹೆಮ್ಮೆ ನುಡಿ ಇದೆಂತ ಆಟ ಆಡ್ಲಿಕ್ಕೆ ಬಂದದ್ದು? ನೀವೇನು ಮುಂದೆ ಹೋಗ್ತೀರಾ? ಅದು ಊರುಗೋಲು. ಅದನ್ನು ಹಿಡಿಯುವ ಕ್ರಮದಲ್ಲೇ ಹಿಡಿಬೇಕು. ನಿಮ್ಮ ಪರಿಚಯ ಹೇಳದೆ ಮುಂದೆ ಬಿಡುವವರು ನಾವಲ್ಲ. ಮರ್ಯಾದೆಯಲ್ಲಿ ಹೇಳಿ. ನಮ್ಮ ಪರಿಚಯ ನಾವು ಹೇಳಲಿಕ್ಕೆ. ಹೇಳುವುದಿಲ್ಲ. ನನಗೆ ಅಮ್ಮನಲ್ಲಿ ಹೋಗು ಹೇಳ್ಬೇಡ. ಹಾ, ಈಗ ಹಾಗಿದ್ರೆ ಹೇಗೆ? ಅಮ್ಮನಲ್ಲಿ ಹೋಗಿ ಹೇಳ್ಬೇಕಂತ. ಹೌದು. ನನಗೆ ಒಂದು ಮನಸ್ಸಾಗಿದೆ. ಎಂತ ಗೊತ್ತುಂಟು? ಎಂತ? ನಿನಗೊಂದು ಸನ್ಮಾನ. ಈಗ ಮನಸ್ಸು ನಿಮಗೆ ಯಾರ ಮೇಲೆ ಆದದ್ದು? ನನ್ನ ಅಲ್ಲ, ಮೇಲೆ. ನೀವು ಬಂದದ್ದು ಯಾಕೆ? ನಿಮ್ಮ ಮೇಲೆ ಅಲ್ಲ, ಮನಸ್ಸಾಗಿ ನೀವು ಇಲ್ಲಿಗೆ ಬರ್ಬೇಕು. ಇಲ್ಲಿ ಬರುವುದಕ್ಕೆ ಕಾರಣ ಅದು ಬೇಕಲ್ಲ. ಅದನ್ನು ಹೇಳ್ತೇನೆ ನಾನು. ಈಗ ನಿನಗೊಂದು ಸನ್ಮಾನ ಮಾಡ್ಬೇಕು. ಈಗ ನೀನು ಇಲ್ಲಿ ಕೆಲಸಕ್ಕೆ ಬಂದು ಎಷ್ಟು ಸಮಯ ಆಯ್ತು? ನಾನು ಸುಮಾರು ಒಂದು 16 ವರ್ಷ ಆಯ್ತಾ? 16 ವರ್ಷ ನಿಮಗೆ ಆಯ್ತು. ಎಷ್ಟು ವರ್ಷ ಆಯ್ತು? ನನಗೆ 96. ಹಾಗಾದ್ರೆ 80ರಲ್ಲಿ ಇವಳು ಕೆಲಸಕ್ಕೆ ಬಂದದ್ದು. ಇರಲಿ. ಈಗ ಇಲ್ಲಿಯವರೆಗೆ ನಿಮ್ಮ ದೇವಿದ್ದಾರಲ್ಲ, ಯಾರು? ಶಶಿಪ್ರಭಾ. ಶಶಿಪ್ರಭಾ ಅನ್ನು ನಿನಗೆ ಸನ್ಮಾನ ಮಾಡಿದ್ದಾಳ? ಯಾಕೆ ಸನ್ಮಾನ ಮಾಡಬೇಕು? ಒಂದು ಒಳ್ಳೆ ನಿಷ್ಠಾವಂತ ಕೆಲಸದವಳು ಅಂತ ಹೇಳಿ ಮಾಡ್ಲಿಲ್ಲ. ಇಲ್ಲ, ನಾವು ಮಾಡ್ತೇವೆ.
ಅದನ್ನು ಹೋಗಿ ಅವಳಿಗೆ ತೋರಿಸ್ಬೇಕು ನೀನು. ನಾವು ಕೆಲಸ ಮಾಡಿದಕ್ಕೆ ಅಮ್ಮ ನಮಗೆ ಸರಿಯಾಗಿ ಕೊಡ್ತಾರೆ, ಯಾವುದಕ್ಕೂ ಕೊರತೆ ಇಲ್ಲ. ಆಗ ನಾವೊಂದು ಅಮ್ಮ ಬರ್ತಾರೆ, ಅಮ್ಮನಿಂದ ಇಲ್ಲಿಗೆ ಬಂದ ಮೇಲೆ ನಮಗೆ ಸಿಗುದು ಅದೇ ನೋಡಿ. ಆಗುದೇ ಹೀಗೆ. ನೀನೊಂದು ಕೆಲಸ ಮಾಡ್ಬೇಕು, ಎಲ್ಲರಿಂದ ಬಿಡುಗಡೆ ಆಗ್ತದೆ, ಮದುವಿನಲ್ಲಿ ತಿನ್ನುವರಿದ್ದಾರೆ. ಒಂದು ಕೆಲಸ ಮಾಡು. ಅದೆಲ್ಲ ಹೇಳ್ತಾ ಇದ್ದೇವೆ. ಹೇಗೂ 96 ಆಗಿದಲ್ಲ, ಇನ್ನು ಹೋದ್ರೆ 4 ವರ್ಷ ಓದಿದ್ದು. ಅದಕ್ಕಿಂತ ಮೊದಲು ನಾನು ತೆಗಿತೇನೆ, ನೀನು ತೆಗಿಸಿ. ನಾನು ಮಾತಾಡ್ಲಿಕ್ಕೆ ಬಿಡುದಿಲ್ಲ. ಅದೇ ಆಗುವುದು. ನೀನು ಬಾ, ಮಾತಾಡುವ. ಅದಕ್ಕೆ ಹೇಳಿದ್ದು ಶ್ರೀರಾಜ್ಯ ಎನ್ನುವ ಹಾಗೆ ಅಲ್ವಾ? ಅದನ್ನು ನೀವು ಈಗಲ್ಲ ಬಿಚ್ಚಿದ ಮೇಲೆ ಹೇಳ್ಬೇಕು. ಈಗ ನಮ್ಮಲ್ಲಿ ಎಲ್ರಿಗೂ ಒಂದೊಂದು ಕೆಲಸ ಬಿಟ್ಟಿದ್ದಾರೆ. ಯಾರೂ ಸೋಮವಾರ ಆಗಬಾರದು ಅಂತ ಹೇಳಿ. ಸೋಮಾರಿಗಳಾಗಬಾರದು. ಹೌದೌದು, ಎಲ್ಲರೂ ಮಂಗಳವಾರ. ಹಾಗೆ ನಿಮ್ಮಮ್ಮ ನೀವು ಸೋಮಾರಿಗಳಾಗದಿದ್ರು ಕೂಡ ನಿಮ್ಮ ಕೆಲಸಕ್ಕೆ ಸಂಭಾವನೆ ಕೊಟ್ಟಿದ್ದಾರೆ, ಹೌದಲ್ಲ? ಹಾಗಾಗಿ ನಿಮ್ಮನ್ನು ಗುರುತಿಸ್ಲಿಲ್ಲ. ನಾವಿಬ್ರು ಬಂದಿದ್ದೇವಲ್ಲ, ಹಾಗಾಗಿ ನಿಮ್ಮಲ್ಲಿ ಒಂದು ಹೊಸತ್ತೊಂದು ಮಾಡುವ ಅಂತ, ಎಂತದು? ಗುರುತಿಸುವ ಅಂತ ಇದ್ದೇವೆ ಈಗ. ಅಲ್ಲ, ನೀವು ಬಂದದ್ದು ಕಾರಣ ಅಂತ ಹೇಳಿಲ್ಲ. ಕಾರಣ ಹೇಳ್ತೇವಪ್ಪ. ನಾವು ಬಂದ ಕಾರಣ ಬೇಡ, ಈಗ ನಿಮಗೊಂದು ಸನ್ಮಾನ ಮಾಡ್ತೇವೆ. ಮಾಡಿ ಮಾಡಿ. ಅದಕ್ಕಿಂತ ಮೊದಲು ಮಾಡಿದ ಮೇಲೆ ಅಲ್ಲ, ಇವರು ಮಾತಾಡೋದು ಅಧಿಕ ಪ್ರಸಂಗ ಮಾತಾಡ್ತಾರೆ. ಏಯ್, ಸನ್ಮಾನ ಮಾಡಿದ ಮೇಲೆ ಯಾಕೆ ಸನ್ಮಾನ ಮಾಡಿದ್ದೇವೆ, ಏನು, ನಾವ್ಯಾರು, ಯಾಕಾಗಿ ಬಂದಿದ್ದೇವೆ, ನಿಮಗೆ ಯಾಕೆ ಈ ರೀತಿ ಮಾಡಿ ನಮ್ಮ ಅಮ್ಮನಲ್ಲಿ ಕಳಿಸಿದ್ದೇವೆ ಅನ್ನೋದು ಹೇಳ್ತೇವೆ. ಒಮ್ಮೆ ಸನ್ಮಾನ ಮಾಡುವ ಮೊದಲಲ್ಲ ವಾರದಿವಾಸ ನಿಮ್ಮದೇನು ಬದಲು? ನಾವು ಬದಲಾಗಿ ಹೇಳುವವರು. ಅದು ನಿಮ್ಮ ರಾಜ್ಯದಲ್ಲಿ ಹಾಗೆ ಹಾಗೆ, ನಮ್ಮ ರಾಜ್ಯದಲ್ಲಿ ಬೇರೆ ನೀತಿ. ಅಣ್ಣ, ಎಲ್ಲರಿಗೂ ಸನ್ಮಾನ ಮಾಡ್ತೇನೆ, ಎಲ್ಲ ಸಾಲಾಗಿ ನಿಲ್ಲಿ ಅಂತ. ಸನ್ಮಾನಕ್ಕೆ ತಂದ್ರು ಅವರು. ನೋಡು, ಈಚೆ ಬನ್ನಿ, ಈಚೆ ಬನ್ನಿ, ಸನ್ಮಾನ ಮಾಡುವ. ಅದನ್ನು ಮೇಲೊಂದು ಕಾಣ್ತದಲ್ಲ, ಅದನ್ನು ನನ್ನ ಕೈಯಲ್ಲಿ ಕೊಟ್ಟು ಬಿಡಿ. ಇದು ಮೊದಲಿಗೆ ಸಣ್ಣವಳಿಗೆ ಮಾಡುವಂತದ್ದು. ಈಚೆ ಬಾ, ಈಚೆ ಬಾ. ಇವನಿಗೆ ಅಲ್ಲ, ಸನ್ಮಾನ ಮಾಡುವಾಗ ಎಲ್ಲರಿಗೂ ಮಾಡ್ಬೇಕು. ಈಚೆ ಬಾ, ಈಚೆ ಬಾ, ಈಚೆ ಬಾ. ಅಳಿಲು ಸೇವೆ ಅಂತ ಗೊತ್ತುಂಟ? ಇದು ಅಳಿಲ, ಇದು ಓಟಿಗೆ ಆಯ್ತಮ್ಮ. ಅಲ್ಲ, ಹೇಳಿದ್ದು ನಾನು. ಈಗ ನಾವು ನೀವೆಂತ ಮಾಡಿದ್ರು, ನಾವೀಗ ನೀವು ಬಂದಿದ್ರಿ ಅಂತ ಹೇಳ್ಬೇಕಾದ್ರೆ ನಿಮ್ಮ ಪರಿಚಯ ನಮಗೆ ಹೇಳಲೇ ಇಲ್ಲ. ನೀವು ಇದು ಪರಿಚಯ ಕೇಳೋದಿದ್ದು ಪರಿಚಯ ಬೇಡ, ನೀವು ಸನ್ಮಾನ ಮಾಡ್ತೀರಾ. ನೀವು ಪದ್ಮಾವತ್ಯಪುರದ ರಸ, ಏನು ಪದ್ಮಾವತ್ಯಪುರ ಅಲ್ವಾ? ಪದ್ಮಾವತ್ಯಪುರದ ರಸ, ಎಲ್ಲಿ ಆಗ್ತದೆ? ಪದ್ಮಾವತ್ಯಪುರ, ಪದ್ಮಶೇಖರ, ಪದ್ಮಸೂತರ, ಪದ್ಮಶೇಖರ, ಪದ್ಮಶೇಖರ, ಪದ್ಮಶೇಖರನ ಅವಳಿ ಮಕ್ಕಳು ಮಾರ್ತಾಂಡ ತೇಜ ಕಮಲಧ್ವಜ. ಮಾರ್ತಾಂಡ. ಹಾಗಾಗಿ ನಾವು ದಿಗ್ವಿಜಯರಾಗಿ ಬಂದವರಿದ್ದೇವೆ. ಮತ್ತೊಂದು ಹೆಸರು ಅಂತ ಹೇಳಿ? ಮಾರ್ತಾಂಡ ತೇಜ ಕಮಲಧ್ವಜ. ಕಮಲಧ್ವಜ. ಕಮಲಧ್ವಜ, ಕಮಲಧ್ವಜ ಎನ್ನುವ ಹಾಗೆ ನಾವು ದಿಗ್ವಿಜಯಾರ್ಥಿಗಳಾಗಿ ಬಂದವರಿದ್ದೇವೆ. ಶ್ರೀರಾಜ್ಯವನ್ನು ಪ್ರವೇಶ ಮಾಡಿದ್ದೇವೆ. ಅಲ್ಲ, ಜೀಬಿಟ್ಟು ಎಲ್ಲಿ ಸಿಗ್ತದೆ ಅಂತ ಯಾರು ಹೇಳಿದ್ರು? ಅದು ಎಲ್ಲಿ ಸಿಕ್ಕಿದ್ರು ನಾವು ಅದನ್ನು ತಕ್ಕೊಳ್ತೇವೆ. ಇಷ್ಟನ್ನು ನೀನು ಹೇಳಬೇಕು. ನಿನ್ನ ಒಡತಿಯಲ್ಲಿ ನಾವು ಬಂದಿದ್ದೇವೆ ಎನ್ನುವ ವಿಚಾರದ ಪೂರ್ಣ ವಿಳಾಸ ತಿಳಿಯಿತಲ್ಲ. ನನ್ನ ತಮ್ಮ ಒಂದು ಸನ್ಮಾನ ನಿನಗೆ ಮಾಡ್ತಾನೆ ನೋಡು. ಮೊದಲಿಗೆ ಅವಳಿಗೆ ಮಾಡುವ, ಮತ್ತೆ ಇವಳಿಗೆ ಮಾಡುವ, ಬೇಗ ಬೇಗ ಮಾಡಿ. ಮತ್ತೆ ಆ ದೊಡ್ಡವಳಿಗೆ ಎಂತದು ಮಾಡು? ಅಲ್ಲ, ನೀವು ಮಾಡುದೆಂತದು? ಸನ್ಮಾನ. ಅದನ್ನು ಹೇಳಿ ಮಾಡಿ. ನಿಮ್ಮ ಹೆಸರೇನು? ಕಮಲಾಕ್ಷಿಗೆ ಸನ್ಮಾನ. ಕಮಲಾಕ್ಷಿ ಅವರೇ, ಈಗ ವರದಿ ವಾಚನ. ಕಮಲಾಕ್ಷಿ ಅವರು ಕುಳಿತುಕೊಳ್ಳಿ. ಎಷ್ಟು ವರ್ಷ ಆಯ್ತು ಇಷ್ಟು ಮರ್ಯಾದೆ ರಾಣಿ ಗುಡ್ಡ ಕೊಟ್ಟು ಕೆಲಸಕ್ಕೆ ಸೇರಿ? ಎಷ್ಟು ವರ್ಷ ಆಯ್ತು? ನಿಮ್ಗೆ ಎಷ್ಟು ವರ್ಷ ಆಯ್ತು? ಅವನಿಗೆ ಎಷ್ಟು ವರ್ಷ ಆಯ್ತು? ಬೇಗ ಬೇಗ ಮಾಡಿ. ಈಗ ಸನ್ಮಾನ ಮಾಡುದು ನಾನು. ನಮಗೆ ವಯಸ್ಸಾಯ್ತಲ್ಲ, ಮತ್ತೊಬ್ರು ಬೇಕಲ್ವ ಮುಂದೆ? ಹೌದಪ್ಪ. ಅಲ್ಲ, ಹಿರಿಯವರಿಗೆ ಮೊದಲು ಮಾಡ್ತೇವೆ. ಅದು ಎಂತದ್ದು ಸನ್ಮಾನ ಅಂತದ್ದು? ಸನ್ಮಾನ ಅದೆಂತದ್ದು? ಅದು ಸನ್ಮಾನ? ಅದು ಕರ್ಪೂರ ತಾಂಬೂಲ ಪೂಜೆ. ಇಲ್ಲ ಇಲ್ಲ, ಇದೆಂತದ್ದು? ಎಂತದ್ದು? ಇದು ನಮ್ಮ ರಾಜ್ಯದಿಂದ ಪವಿತ್ರವಾದದ್ದು. ಎಂತದ್ದು? ಇದನ್ನು ಭಸ್ಮ ನೀವು ಯಾಕೆ ಹಾಕಲಿಲ್ಲ ಪವಿತ್ರವಾದದ್ದನ್ನು? ನಾವು ಹಾಕುವಲ್ಲಿಗೆಲ್ಲ ಹಾಕಿದ್ದೇವೆ. ವಶೀಕರಣ ಮಾಡುದು ಹೇಗೆ? ಈ ಹುಡುಗಿಯ ಸತ ಉಂಟ ಅಣ್ಣ, ವಶೀಕರಣ ಮಾಡುದು? ಹಾಗೆಲ್ಲ ಇಲ್ಲ ನಮಗೆ. ನೀನೊಂದು ಚಪ್ಪಾಳೆ ಹೊಡಿ, ಸನ್ಮಾನ ಮಾಡುದಲ್ಲ. ಚಪ್ಪಾಳೆ ನಾವು ಹಿಡಿತೇನೆ. ಹೊಡಿ ಹೊಡಿ, ಅದು ಬೇರೆ ಚಪ್ಪಾಳೆ ಆಗ್ತದೆ ಮಾರೆ. ನೋಡ ಮುಖ ನೋಡ, ಎಂತದು ಅಲ್ಲಿ ಮಾತು, ಎಂತದು ನೋಡ, ಇದು ಸನ್ಮಾನವ? ಸಾಕಾಗಿಲ್ವಾ? ನನ್ನ
ಶೇಟ್ರೆ ಅವರಿಗೆ. ಹೌದು ಅಲ್ವಾ ಶೇಟ್ರೆ? ಇನ್ನು ಆ ಕುರುಪಿಗೆ ಒಂದು ಏ, ಸಂದೇಶ ಮಾಡ್ಬೇಕು. ಉಡುಪಿ ಅಂತ ಹೇಳ್ಬೇಡಿ, ನಾನು ಕಪ್ಪು ಸುಂದರಿ. ಕುಳಿತುಕೋ ಜುಟ್ಟು ಕಟ್ಟಬೇಕು. ಹಾಗೆಲ್ಲ ಬೇಡ, ಸಿಂಗಾರೆಲ್ಲ ಮತ್ತೆ ಮಾಡು. ಅಲ್ಲ, ಇದು ಸನ್ಮಾನ ಮಾಡುದ ಅವಮಾನ ಮಾಡುದು? ಇದು ಸಣ್ಣ ಎಲ್ಲರಿಗೂ ನಮಸ್ಕಾರ. ಅದೆಷ್ಟೋ ಕಡೆಯಲ್ಲಿ ಸೇವೆಯನ್ನು ಮಾಡಿದವಳನ್ನು, ಆದರೆ ಯಾರು ನನ್ನನ್ನು ಗುರುತಿಸಲಿಲ್ಲ. ಆದರೆ ಹೊಸತ್ತು 2 ಪರ್ಸುಗಳು ಬಂದಿದ್ದಾರೆ, ಅವರು ನನ್ನನ್ನು ಗುರುತಿಸಿದ್ದಾರೆ. ನಿಮಗೆ ದೇವರ ಆಯುಷ್ಯ, ಆರೋಗ್ಯ, ಸುಖ ಸಂಪದ, ನೆಮ್ಮದಿ ಕೊಡಲು ವ್ಯಾಪಾರ ಅಂತ ಹೇಳ್ತಾ ಈ ಕಥೆಗೆ ಅದು ಮತ್ತೆ ಒಮ್ಮೆ ಮಂಗಳ ಮಾಡಿದ್ರು. ಈಗ ಏನು ತಮ್ಮ ಮಾಡು ಮಾಡು ಮಾಡು. ಕೈಯಲ್ಲಿ ಕುಡಿದಿದ್ರು ಅದರಲ್ಲಿ ಒಳಗೆ ಕೊಡ್ತಾರೆ ನಿಮಗೆ. ಕೊಡ್ತಾರೆ. ಇವತ್ತು 2 ಮಾಡಿದ್ದೇನೆ. ಅದೆಲ್ಲ ಅವರು ಲೆಕ್ಕ ಮಾಡಿ ಕೊಡ್ತಾರು. 3 ಹೇಳಿದ್ದಾರೆ, ನಂಗೆ ಆಗುದಿಲ್ಲ ಅಂತ. ಸನ್ಮಾನ ಮಾಡು. ಎಂತದ ಇದು? ಈಗ ನೋಡಂತ ನಾನು ಬಿಡಿಯಾಗಿ ನಾನು ಕನ್ನಡಕ್ಕೆ ಇರುವಾಗ ಒಂದು ಹಾಕಬೇಡ. ಸರಿ 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 ಆಯ್ತು, ಈಗ ನಾನು ಸತ್ತ ಕಾಣ್ತೇನೆ. ಬೇರೆ ಆಯ್ತು. ಇನ್ನು ಹಿರಿಯರಿಗೆ ಸನ್ಮಾನ. ನನ್ನದು ಬೆಕ್ಕು ನನಗೆ ಬೇಕಾ? ನನಗೆ ಹೀಗೆಲ್ಲ ಮಾಡಬೇಡ ಮಾರೆ. ನನ್ನೊಂದು ಪ್ರಾಯಕ್ಕಾದ್ರೂ ಮರ್ಯಾದೆ ಕೊಡು. ಕೂತ್ಕೊಳ್ಬೇಡಿ, ನಿಲ್ಲಿ ಬನ್ನಿ. ಇಲ್ಲಿ ನಿಲ್ಲಿ. ಎಂತದು ಮಾರೆ? ನಿಮಗೊಂದು ಮುಟ್ಟಬೇಡಿ. ಮುಟ್ಟಬೇಡ. ಇಷ್ಟವರೆಗೆ ಯಾರು ಮುಟ್ಟಿಲ್ಲ, ಈಗ ಯುವ ಮುಟ್ಟಿಗೆ ಬಂತ. ಇನ್ನೊಂದು ಮುಟ್ಟಿ ಆಗ್ಬೇಕು ನನಗೆ. ಬೇಡ ಮಾರೆ. ಕಣ್ಣು ಕಾಣದ ಹಾಗೆ ಮಾಡಿಬಿಟ್ಟ. ನಿನಗೆ ಹೇಳು ಎಂತದ? ಎಂತದು? ಅದೆಂತದ? ಅದು ನಾವು ಮಾಡ್ತೇವೆ. ಗಂಧದ ಮಾಲೆ ಹಾಕುದ ನೀನು? ನಿಲ್ಲಲಿ ನಿಲ್ಲಲಿ. ಹಾ, ಕೇಳೋದವ? ಹಾಗೆಲ್ಲ ಇಲ್ಲ, ನಿಲ್ಲಲಿ. ಹಾಗಿಲ್ಲ. ತಗೊಳ್ಳಿ ಇದನ್ನು. ಇದು ಇವರ ಗಟ್ಟಿಗೆಡ್ಡಿಗೆ ಒಂದೇ ಇದನ್ನು ಹಾಕ್ತಿದ್ದೇನೆ, ಒಂದೇ ವಸ್ತ್ರ 3 ಜನರಿಗೆ. ನೀನು ಇಷ್ಟ ಕಷ್ಟದಲ್ಲಿ ನಮ್ಮಮ್ಮ ನಿಮ್ಮ ಶ್ರೀರಾಜ್ಯದ ನಮ್ಮ ಊರಿದ್ದಾರೆ. ನಿಮ್ಮ ಶ್ರೀರಾಜ್ಯದ ಧ್ವಜವನ್ನು ಇಲ್ಲಿ ಹಾಕಿ ಸರಿ ಆಗ್ತದೆ. ನಿಮ್ಮದು ಪುರುಷರಾಜ್ಯ, ಇಲ್ಲದಿದ್ದಲ್ಲಿ ನಿಮ್ಮ ಶಶಿಪುರವನ್ನು ಕೂರಿಸಿ. ನಿಮ್ಮದು ಪುರುಷರಾಜ್ಯ. ಹೇಗೆ ಆಯ್ತು ಗೊತ್ತುಂಟ? ಮಾರ್ಜಾಲದ ಚೆಂಗಣ್ಣಿಗೆ ಗುರಿಯಾದಾಗ ಆಯ್ತು. ಹೌದಾ? ಇದಿಲ್ವಾ ಬೆಂಕಿ ದುಂಡೆ? ಅದಕ್ಕೆ ನಮ್ಮ ಅಮ್ಮನಲ್ಲಿ ಹೇಳಿ ನಿಮಗೆ ಸರಿಯಾದ ಜಾತಿಯನ್ನು ಮಾಡಲಿಲ್ಲ. ನಾವು ಸ್ತ್ರೀಯರಲ್ಲ. ಹೋಗಿ.